ದೇಶದಲ್ಲಿ ಕಾರ್ಯಕರ್ತರ ರಾಜಕೀಯ ಪಕ್ಷವಿದ್ರೆ ಅದು ಬಿಜೆಪಿ ಮಾತ್ರ. ಕಾಂಗ್ರೆಸ್ ಸೇರಿದಂತೆ ಉಳಿದೆಲ್ಲವೂ ಒಂದು ಕುಟುಂಬದ ಅಥವಾ ವಂಶ ಪಾರಂಪರ್ಯದ ಪಕ್ಷಗಳು ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಇಂದು ಉಡುಪಿಯ ಎಂಜಿಎಂ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಜಿಲ್ಲಾ ಬೂತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಎನ್ನುವುದು ಕಾರ್ಯಕರ್ತರ ಪಕ್ಷ. ನಮಗೆ ಕಾರ್ಯಕರ್ತರೇ ಕುಟುಂಬ. ಸ್ಥಾಪನೆಯಾದನಿಂದ ಒಂದೇ ವಿಚಾರಧಾರೆಯನ್ನ ಅನುಸರಿಸಿಕೊಂಡು ಬಂದಿರುವಂತಹ ಪಕ್ಷ ಬಿಜೆಪಿ. ಅತ್ಯಧಿಕ ಅನುಯಾಯಿಗಳನ್ನ ಹೊಂದಿರುವಂತಹ ಪಕ್ಷ ಕೂಡ ಬಿಜೆಪಿ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಬದಲಾಗಿದೆ. ಕೈಗಾರಿಕೆ, ವಾಣಿಜ್ಯ, ವ್ಯವಹಾರ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿಯ ಕಡೆಗೆ ಸಾಗಿದೆ. ಎಲ್ಲಾ ವರ್ಗಗಳ ಜನರು ಸಶಕ್ತರಾಗ್ತಾ ಇದ್ದಾರೆ. ಆರ್ಥಿಕವಾಗಿ ಮುನ್ನಡೀತಾ ಇದೆ. 200 ವರ್ಷ ಭಾರತವನ್ನ ಆಡಿದ ಬ್ರಿಟಿಷರನ್ನ ಹಿಂದಿಕ್ಕಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಆಡಳಿತವು ಎಲ್ಲಾ ವರ್ಗಗಳ ಜನರನ್ನ ಸಶಕ್ತರನ್ನಾಗಿಸಿದೆ ಎಂದು ಹೇಳಿದರು. ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರು ತಳಮಟ್ಟಕ್ಕೆ ಹೋಗಿ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸಬೇಕು ಅಂತ ಹೇಳಿದರು. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದರು. ಸಚಿವರಾದ ಸುನೀಲ್ ಕುಮಾರ್, ಕೋಟಾ ಶ್ರೀನಿವಾಸ ಪೂಜಾರಿ, ಎಸ್ ಅಂಗಾರ, ಶಾಸಕ ರಘುಪತಿ ಭಟ್, ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಇದ್ದರು. ಉಡುಪಿ ಜಿಲ್ಲೆಯ ಬೂತ್ಗಳ ಅಧ್ಯಕ್ಷರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. We have come to the central government many times, and under the dynamic leadership of Prime Minister Modi, the NDA-led government is taking care since 2014. And here also in Karnataka, we have been able to form government many times. If we talk about the origin of Karnataka Bharatiya Janata Party and the success as far as the public support is concerned, it becomes my proud privilege to share with you that the first Udupi Municipal Council was won in 1968, and that was the gateway of South India at that point of time. So coming to this proud privileged place becomes special to me. यह मेरे लिए विशेष बन जाता है. और आज के दिन मुझ जैसे व्यक्ति को, जिनको ये कहने का सौभाग्य प्राप्त है, क्योंकि मेरे और वीएस आचार्य में कम से कम 25 से 30 साल का अंतर था. There was an age difference of 25 to 30 years between V.S. Acharya and me. But I can say with proud privilege that I happened to be his friend and worked together as a colleague when he was here working in Shimoga, and later on he became the minister in the Karnataka government. कि हम सब लोग बहुत भाग्यशाली हैं. We are the privileged ones that we are कि हम भारतीय जनता पार्टी के कार्यकर्ता बनने का हमें सौभाग्य मिला है. ये हमारे लिए भाग्यशाली होना है.